ಇತ್ತೀಚೆಗೆ ಬಹುಜನ ಚಳವಳಿಯ ಹಿರಿಯ ನಾಯಕ ಪಿ ಡಿಕಯ್ಯ ಅವರ ನಿಧನದ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರ ಪದ್ಮುಂಜದಲ್ಲಿ ಅವರ ಮೃತದೇಹವನ್ನು ಹೊರತೆಗೆದು ತಹಶೀಲ್ದಾರ್ ಅವರ ಉಪಸ್ಥಿತಿಯಲ್ಲಿ ಮತ್ತೆ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಮೆದುಳಿನ ರಕ್ತಸ್ರಾವದಿಂದ ಅವರು ಮೃತಪಟ್ಟಿದ್ದರು ಎಂದು ಹೇಳಲಾಗಿದೆ. ಆದರೆ ಕುಟುಂಬಸ್ಥರು ಆರೋಪಿಸುತ್ತಿರುವಂತೆ ನಮಗೆ ಬಿಪಿ ಹೆಚ್ಚಾಗಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಮಾತ್ರವೇ ಇತ್ತು. ಅವರಿಗೆ ಬಿದ್ದು ಏಟಾಗಿತ್ತು ಎನ್ನುವುದು ನಮಗೆ ತಿಳಿದಿರಲಿಲ್ಲ. ಬಿದ್ದು ಏಟಾಗಿದ್ದರೂ ಮೂಗುಬಾಯಿಯಲ್ಲಿ ರಕ್ತ ಬಂದಿರುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. इंक मूल बात कंपनी मर्दानी इंक मूल पाचरण ಗೊತ್ತಾಗತ್ತಂದ್ರೆ ಐದು ಬಿಪಿ ರೇಸ್ ಆದಿ ತೀರ್ದ ಅಂದು ಇಂಕ ಮಾಹಿತಿ ಇತ್ತು. ಐದು ಆರು ಬೇರೆ ಮೂಲ್ ಇತ್ತು ಅದು ಆರು ಅಲ್ಲೇ ಇಂಚೆ ಬದ ಬೂರ್ದ ಆನಮೆ ಕಿಬಿಟ್ಟೆಲ್ಲ ಮೂಂಕುಡೆಲ್ಲ ಬಾಯಿಡೆಲ್ಲ ನೆತ್ತಿರು ಬರ್ಕೊಂಡ ಒಂದು ಬೂರ್ದು ಅಂತ ಸಾಜ್ಯ ನೆಜ್ಜಿ ಒಂಜನೇ ಡೌಟ್. ಒಬ್ಬರೇ ಇದ್ದಾಗ ಈ ರೀತಿಯಾಗಿದೆ, ಹಾಗಾಗಿ ನಮಗೆ ಅನುಮಾನ ಎಂದಿದ್ದಾರೆ. ಅವರು ಆರೋಗ್ಯವಂತರಾಗಿದ್ರು, ಆರೋಗ್ಯ ಇಲ್ಲದಂತೆ ಏನೂ ಆಗಿಲ್ಲ. ಅವರಿಗೆ ಏನಾಯ್ತು ಅನ್ನೋದು ನಮಗೆ ಬೇಕು. ಜೀವಂತ ಇರುವಾಗಲೇ ಅಂಗಾಂಗ ತೆಗೆದಿದ್ದಾರೆ. ನಾವು ಸಾಕಿದ್ದು ಮಾತ್ರವೇ ಬಂತು, ಆದರೆ ನಮ್ಮ ಬಳಿ ಏನು ಕೇಳಿಲ್ಲ ಎಂದು ರಾಮಕ್ಕ ಎಂಬುವರು ಪ್ರಶ್ನಿಸಿದರು. ಅಂಚ ಅವು ದಾನೆ ಆಯ್ನ ಒರಿಪನದಾಂದು ಎಂಟ್ಲಿಗೆ ಆತೆ ಬೂರು ಬುಕ್ಕಾಗಿ ವಿಸಾರಿಕೆ ಆತನತ್ತು ಆತ ಎಂಗ್ಲೆ ದೌಟು ಅವು ದಾನೆ ಹಿಡ್ದಾರ ಆಯ್ನ ಅಂದ ಎಂಗ್ಲೆ ಎಂದು ಬೋಡು ನಂಗೆ ಗೊತ್ತಿದ್ದೆ ಎಂಗ್ಲೆ ಸಾಯಂಕಾಲ ಮಾತ್ರ ಬರ್ತದೆ ಬುಕ್ಕ ಎಂಗ್ಲೆ ಗೊತ್ತಿದ್ದೆ ಸಾಯಂಕಾಲ ಒಂದಿತ್ತ ಅಂಗಂಗದತ್ತದ ಬಿಡಿಯರು ಎಂಗ್ಲೆ ಸಾಯಿ ಗೊತ್ತಿದ್ದು ಒಂದು ಸಾಯಿ ಬಂದಿದ್ದೀರು ಎಲ್ಲ ಬಂದಿದ್ದೀರು ಆತೆ ಬೇಜಾರು. ನನ್ನ ತಮ್ಮನಿಗೆ ನ್ಯಾಯ ದೊರಕಿಸಿಕೊಡಿ, ಅವನಿಗೆ ಏನಾಗಿದ್ದು ಎನ್ನುವುದಷ್ಟೇ ನಮಗೆ ಬೇಕಾಗಿರುವುದು. ಅವನಿಗೆ ನಾವು ಬಹಳ ಕಷ್ಟದಲ್ಲಿ ಕಲಿಸಿದ್ದೇವೆ. ಎಷ್ಟು ಕಷ್ಟದಲ್ಲಿ ಕಲಿಸಿದ್ದೇವೆ ಎನ್ನುವುದು ನಮಗೆ ಗೊತ್ತಿಲ್ಲ ಎಂದು ಡಿಕಯ್ಯನವರ ಸಹೋದರಿ ಹೇಳಿದರು. ಬಾರಿ ಬಂಗೋಡೆಂಗ್ಲ ಕಲ್ಪದ ಇವತ್ತು ಬಂಗೋಡು ಕಲ್ಪದ ಗೊತ್ತಿತ್ತು. ಒಟ್ಟಿನಲ್ಲಿ ಸೋಮವಾರ ಪದ್ಮುಂಜದಲ್ಲಿ ಪಿ ಡಿಕಯ್ಯನವರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವಷ್ಟೇ ಸತ್ಯಾಸತ್ಯತೆಗಳು ಬೆಳಕಿಗೆ ಬರಬೇಕಿದೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.